ನಮಸ್ತೆ ವೀಕ್ಷಕರೇ, ಸ್ಪಂದನ ಟಿಲ್ ಸೂಪರ್ ರಿಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 2 ಗಂಟೆಗೆ ಆ್ಯಂಡ್ ಡಿಫ್ರೆಂಟ್ ಗೆಸ್ಟ್ ಆ್ಯಂಡ್ ಡಿಫ್ರೆಂಟ್ ಡಿಶ್ ಜೊತೆ. ಆ್ಯಂಡ್ ಇವತ್ತಿನ ಗೆಸ್ಟ್ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಯಾವಾಗಲೂ ಲೇಡೀಸೇ ಬರ್ತಿದ್ರು ಆ್ಯಂಡ್ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೆಲವರಿಗೆ ಈಗ ಸ್ವಲ್ಪ ಕಷ್ಟ, ಯಾಕಂದರೆ ಮದುವೆ ಆದಮೇಲೆ ಹುಡುಗರೇ ಕೆಲಸ ಮಾಡಬೇಕಾಗತ್ತೆ ಕಿಚನಲ್ಲಿ. ಸೊ ಇವತ್ತಿನ ಗೆಸ್ಟ್ ವಿಜಯ್ ಸರ್ ಇದ್ದಾರೆ ನಮ್ಮ ಜೊತೆ ಆ್ಯಂಡ್ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ತೆ. ಮತ್ತೆ ಹೇಗಿದ್ದೀರಾ? ಫೈನ್ ಅಲ್ವಾ? ಸೊ ದೂರದ ಊರಿನಿಂದ ಬಂದಿದ್ದೀರಾ, ಆಫ್ರಿಕಾದಲ್ಲಿ ವರ್ಕ್ ಮಾಡ್ತಿದ್ದೀರಾ. ಗ್ರೇಟ್. ಸೊ ತುಂಬ ಖುಷಿ ಆಗುತ್ತೆ. ಸೊ ಇವತ್ತು ನಮ್ಮ ಫಸ್ಟ್ ಎಪಿಸೋಡ್ ಅಂತ ಹೇಳ್ಬೋದು, ಯಾಕಂದರೆ ಇಷ್ಟು ತನಕ ಲೇಡೀಸೇ ನಮ್ಮ ವೀಕ್ಷಕರಿಗೆ ಕಲಿಸ್ತಾ ಇದ್ರು, ಬಟ್ ಇವತ್ತು ನೀವು ಬಂದಿದ್ದೀರಾ. ಸೊ ಮತ್ತೊಮ್ಮೆ ವೆಲ್ಕಮ್ ಟು ದ ಶೋ. ಓಕೆ. ಆ್ಯಂಡ್ ಹೇಗೆ ಅಲ್ಲಿ ಜೀವನ ಎಲ್ಲ? ಸೂಪರ್ ಅಲ್ವಾ? ಓಕೆ. ಆ್ಯಂಡ್ ನಿಮ್ಮ ಊರಲ್ಲಿ? ಉಡುಪಿ ಕಡೆಕಾರ್. ಓಕೆ. ಸೊ ಎಷ್ಟು ವರ್ಷ ಆಯ್ತು ಸರ್ ಅಲ್ಲಿ ಆಫ್ರಿಕಾ ಹೋಗಿ? 19 ಇಯರ್ಸ್ ಆಯಿತು. ಓಕೆ, 19 ಇಯರ್ಸ್. ಸೊ ಹೇಗೆ ಬೋರ್ ಆಗ್ತದ ಅಲ್ಲ? ಊರು ಸ್ವಲ್ಪ ಯೋಚನೆ ಬರುತ್ತೆ, ಬರ್ತಾ ಇರುತ್ತೆ, ಓಕೆ ವರ್ಕ್ ಇರುತ್ತೆ ಅಲ್ವಾ? ಓಕೆ, ಗ್ರೇಟ್. ಆ್ಯಂಡ್ ಇವತ್ತು ಏನು ಮಾಡಲಿಕ್ಕೆ ಅಂದರೆ ನಮ್ಮ ವೀಕ್ಷಕರು ಏನು ಕಲಿಸ್ತಾ ಇದ್ದೀರಾ? ಶೀರ್ ಕುರ್ಮಾ ಅಂತ ಸ್ವೀಟ್ ಮಾಡ್ತಿದ್ದೇನೆ. ಓಕೆ, ಸ್ವೀಟ್. ಓಕೆ. ನೀವು ಜಾಸ್ತಿ ಕಿಚನಲ್ಲಿ ಜಾಸ್ತಿ ಇರ್ತೀರಾ ಹೇಗೆ? ಇಲ್ಲಿ ಇಂಡಿಯಾಗೆ ಬಂದ್ಮೇಲೆ ಇರೋದಿಲ್ಲ. ಓಕೆ, ಅಲ್ಲಿ ಇರ್ತೀರಾ ನಾರ್ಮಲ್ ಆಗಿ. ಯಾಕೆ ಇಂಡಿಯಾ ಬಂದ್ಮೇಲೆ ಇರಲ್ಲ? ವೈಫ್ ಪಾಪ ಎಲ್ಲ ಸ್ಪೆಷಲ್ ಆಗಿ ಮಾಡಿ ಕೊಡ್ತಾರೆ ಅಲ್ವಾ? ಓಕೆ, ಗ್ರೇಟ್. ಸೊ ಏನೆಲ್ಲ ಬೇಕು ಇದಕ್ಕೆ? ಘೀ ಮತ್ತೆ ಡ್ರೈ ಫ್ರೂಟ್ಸ್. ಓಕೆ. ಪಿಸ್ತಾ, ಬಾದಾಮ್ ಮತ್ತೆ ಕ್ಯಾಶ್ಯೂ ನಟ್. ಓಕೆ. ಅಂಡ್ ಡೇಟ್ಸ್. ಓಕೆ. ಎಸ್. ಆ್ಯಂಡ್ ಇದು ಸೇವ್ ಇದು ನಿಮಗೆ ಫ್ರೈ ಮಾಡಲಿಕ್ಕೆ ಇದೆಯಲ್ಲ? ಓಕೆ. ಫ್ರೈ ಮಾಡಿ ಇಟ್ಕೊಳ್ಬೇಕು. ಆ್ಯಂಡ್ ಇದು ಏಲಕ್ಕಿ ಪೌಡರ್. ಓಕೆ. ಹಾಲು. ಓಕೆ. ಇದು ಕೂಡ ಸೇಮ್ ಅಲ್ವಾ? ಮತ್ತೆ ಶುಗರ್. ಓಕೆ. ಸೊ ಶುಗರ್ ಒಂದು ಸ್ವಲ್ಪ ಎಷ್ಟು ಬೇಕಾಗುತ್ತೆ ಸರ್? ಶುಗರ್ ಅಂದ್ರೆ ಕೆಲವರಿಗೆ ಜಾಸ್ತಿ ಬೇಡ ಅಂತ ಆಗುತ್ತೆ. ಶುಗರ್ ಅವರ ಮೇಲೆ ಡಿಪೆಂಡ್. ನಾನು ಸ್ವಲ್ಪ ಜಾಸ್ತಿ ಹಾಕಲ್ಲ, ಓಕೆ, ಲಿಮಿಟೆಡ್ ಹಾಕೋದು. ಸ್ವೀಟ್ ಬೇಕಾದಾಗೆ. ಓಕೆ. ಸ್ವಲ್ಪ ಡಯಟ್ ಕಾನ್ಶಿಯಸ್ ಹೇಗೆ? ಓಕೆ, ಗ್ರೇಟ್. ಬೇಕಾಗ್ತದೆ ಅಲ್ವಾ? ಎಸ್. ಈಗ ಮೊದಲಿಗೆ ಏನು ಮಾಡ್ಬೇಕು ಈಗ? ಫಸ್ಟ್ ಗೆ ಅದೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಓಕೆ. ರೆಡಿ. ಎಸ್ ಸರ್. ಈಗ ಏನು ಮಾಡಬೇಕು? ಒಂದು ಗೀ ಹಾಕೊಳ್ಬೇಕು. ಅದು ಸ್ವಲ್ಪ ಫ್ರೈ ಮಾಡಬೇಕಲ್ಲ? ಓಕೆ ಸರ್. ಎಷ್ಟು ಹಾಕ್ಬೇಕಿದೆ? ಎಷ್ಟು ಬೇಕಾಗುತ್ತೆ? ಒಂದು 2 ಸ್ಪೂನು. ಓಕೆ. ಗೀ ಒಳ್ಳೇದಲ್ವಾ? ಒಂದು ಸ್ವಲ್ಪ ಹೆಲ್ತಿಗೆ ಒಳ್ಳೇದು. ಜಾಸ್ತಿ ಆದ್ರೂ ಸ್ವಲ್ಪ ಕಷ್ಟನೇ, ಜಾಸ್ತಿ ಆದ್ರೆ ಅಲ್ವಾ? ಓಕೆ, ಲಿಮಿಟೆಡ್. ಎಸ್. ಓಕೆ ಸರ್. ಈಗ ಅದು ಗೀ ಓಕೆ ಬಿಸಿ ಆಯಿತು. ಡ್ರೈ ಫ್ರೂಟ್ಸ್. ಸೊ ಡ್ರೈ ಫ್ರೂಟ್ಸ್ ಎಷ್ಟು ಹಾಕ್ಬೋದಾ? ಹಾಗೆ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕು. ಸೇಮ್ಗೆ ತುಂಬ ಕಡಿಮೆ ಹಾಕು. ಓಕೆ. ಸೊ ಇದು ಕೂಡ ಹಾಕ್ಬೇಕಲ್ಲ? ಸೇಮ್ ಅಲ್ಲ ಇದು? ಸೇಮ್ ಒಂದೇ. ಕಲರ್ ಸ್ವಲ್ಪ ಚೇಂಜಸ್ ಇದೆ, ಅದಕ್ಕೆ ಕೇಳಿದ್ದು ನಾನು. ಓಕೆ. ನಿಮಗೆ ಡ್ರೈ ಫ್ರೂಟ್ಸ್ ಅಂದ್ರೆ ತುಂಬಾ ಇಷ್ಟನಾ ಅಂತ ಅಲ್ವಾ? ಓಕೆ. ಸ್ವಲ್ಪ ಜಾಸ್ತಿ ಆಗಿ ಸರಿ ತಿಂತಿದ್ದೆ, ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀರಾ? ಯಾಕೆ ಸರ್? ಅಂದ್ರೆ ಹೇಗೆ? ಫ್ಯಾಟ್ ಆಗ್ತೀನಿ. ಈಗ ಮನೇಲಿ ಬೈತಾರ ಅಂತ ಸ್ವಲ್ಪ ಫ್ಯಾಟ್ ಜಾಸ್ತಿ? ನಮಗೆ ಸ್ವಲ್ಪ ಫೀಲ್ ಆಗ್ತದೆ, ಸ್ವಲ್ಪ ಜಾಸ್ತಿ ನಾವು ಸೋರ ಆಗಿದ್ದೇವೆ ಅಂತ ಅಲ್ವಾ? ಓಕೆ, ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀವಿ. ಕರೆಕ್ಟ್. ಓಕೆ. ಸೊ ನಿಮ್ಮ ಸ್ಕೂಲ್ ಲೈಫ್ ಹೇಗಿತ್ತು? ಎಲ್ಲಿ ಮಾಡಿದ್ರಿ ಸ್ಕೂಲ್ ಎಲ್ಲ? ಕಿದಿಯೂರಲ್ಲ? ಓಕೆ. ಯಾವ ಸ್ಕೂಲ್ ಸರ್? ಕಿದಿಯೂರು. ಓಕೆ. ಹಾಂ. ಸೊ ಅಲ್ಲಿ ನಿಮಗೆ ಸ್ಕೂಲ್ ಲೈಫ್ ಅಂದರೆ ಹೇಳುವಾಗ ಸ್ವಲ್ಪ ಜಾಸ್ತಿ ನೆನಪಾಗೋದು ಯಾವುದು? ಟೀಚರ್ ಬೈದಿದ್ದು ಅದೆಲ್ಲ ನೆನಪಾಗುತ್ತೆ ಏನಾದರೂ? ಸೈಲೆಂಟ್ ಇದ್ದೆ. ನೀವು ಸೈಲೆಂಟ್ ಇದ್ದು. ಕರೆಕ್ಟ್. ಈಗ ಗೊತ್ತಾಗುತ್ತೆ ನೀವು ಸೈಲೆಂಟ್ ತುಂಬ ಅಂತ. ಬೈದದ್ದೆಲ್ಲ ಕಮ್ಮಿ ಅಲ್ವಾ? ಗಲಾಟೆ ಏನಾದರೂ ಮಾಡಿದ್ರಾ? ಇಲ್ಲ, ಮಾಡಲೇ ಇಲ್ಲ. ಓಕೆ. ಸೊ ಸ್ಕೂಲ್ಸ್ ಎಲ್ಲ ಬರೀತಿಲ್ಲ, ಅದಕ್ಕೆ ಸ್ವಲ್ಪ ಬೈತಿದ್ರು ಅಷ್ಟೇ, ಮತ್ತೇನಿಲ್ಲ. ಓಕೆ. ಹೈಸ್ಕೂಲ್ಸ್ ಎಲ್ಲ ಅಲ್ಲೇ? ಹೈಸ್ಕೂಲ್ ಎಲ್ಲ ಅಲ್ಲಿ ಒಂದೇ ಸ್ಕೂಲ್. ಕಾಲೇಜ್ PPC. ಓಕೆ, PPC. ಓಕೆ. ಸೊ ಗ್ರೇಟ್. ಆ್ಯಂಡ್ ಕಾಲೇಜ್ ಲೈಫ್ ಕೂಡ ಹಾಗೆ ತುಂಬ ತೊಂದರೆ ಇಲ್ಲ, ಒಳ್ಳೆ ಅಲ್ವಾ? ಈಗ ಕೆಲವೊಂದ್ಸತಿ ನಮಗೆ ಯೋಚನೆ ಆಗುತ್ತೆ ನಮಗೆ ಕಾಲೇಜ್ ಲೈಫೇ ಬೆಟರ್ ಅಂತ. ಕೆಲವೊಮ್ಮೆ ಟೆನ್ಷನ್ಸ್ ಆದಾಗ ಆಗ ಕೆಲವೊಮ್ಮೆ ಯೋಚನೆ ಅಲ್ವಾ? ಓಕೆ. ಸೊ ಇದು ಯಾವ ಕಲರ್ ತನಕ ಬರ್ಬೇಕು ಸರ್? ಬ್ರೌನಿಶ್ ಆಗಬೇಕಂದ್ರೆ ಸ್ವಲ್ಪ ಗೋಲ್ಡನ್. ಓಕೆ. ಸ್ವಲ್ಪ ಗೋಲ್ಡನ್. ಓಕೆ ಸರ್. ಹೇಗೆ ಸರ್ ಈ ಒಂದು ಇಂಟ್ರೆಸ್ಟ್ ಬಂತು ನಿಮಗೆ? ಅಂದ್ರೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು. ಇಂಡಿಯಾದಲ್ಲಿ ಇರುವಾಗಲೂ ಅಲ್ಲಿಗೆ ಹೋದ್ಮೇಲೆ ನಾನು ಮಾಡ್ಬೇಕಲ್ಲ, ಮತ್ತೆ ನಾನೇ ಮಾಡ್ತಿದ್ದೆ. ಅಲ್ಲಿ ಮೇಡ್ ಇದ್ದಾಳೆ ಅಲ್ಲಿ ಒಬ್ಳು ಮಾಡ್ಲಿಕ್ಕೆ, ಅದು ನಾನೇ ಹೆಲ್ಪ್ ಮಾಡ್ತಿದ್ದೆ, ನಾನೇ ಕಲಿಸ್ತಿದ್ದೆ, ಹಾಗಾಗಿ ಅಭ್ಯಾಸ ಆಗಿದೆ. ಓಕೆ. ಸೊ ಎಷ್ಟು ಜನ ಇದ್ದಾರೆ ಅಲ್ಲಿ? ಅಂದ್ರೆ ನಿಮ್ಮ ಯಾರು ಇದ್ದಾರೆ ನಿಮ್ಮ ಜೊತೆ? ಅಲ್ಲಿ ನನ್ನ ಕಸಿನ್ಸ್ ಇದ್ದಾರೆ, ನನ್ನ ಬ್ರದರ್ ಇಂದ ನನ್ನ ಅಣ್ಣ ಇದ್ದಾರೆ. ಓಕೆ. ಎಲ್ಲ ಒಟ್ಟಿಗೆ ಇರೋದು, ಒಂದೇ ಮನೆಯಲ್ಲಿ ಇರೋದು.
ಸೊ ಹಾಗಾಗಿ ಏನು ಅಂದರೆ ಅವರಿಗೆ ಕಷ್ಟ ಏನಿಲ್ವಾ ಅಂತ, ಅಂದರೆ ನೀವೇ ಎಲ್ಲ ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡಿ ಕೊಡ್ತೀರಾ ಅಲ್ವಾ? ಅವ್ರು ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡ್ತಾರೆ. ಓಕೆ, ಈಗ ಏನು ಹಾಕ್ಬೇಕು ಸರ್? ಓಕೆ, ಇದು ನಾವು ಫ್ರೈ ಮಾಡಬೇಕಲ್ವಾ? ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಓಕೆ ಓಕೆ ಹಾಕಿದ್ರೆ ಆಯ್ತು. ಓಕೆ, ಈ ಕಲರ್ ತನಕ ಬರಬೇಕಲ್ವಾ? ಫ್ರೈ ಆಡ್ ಓಕೆ ಓಕೆ, ಎಸ್. ಆಲ್ರೆಡಿ ಫ್ರೈ ಆಗಿದೆ. ಓಕೆ ಓಕೆ, ಜಸ್ಟ್ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಸೊ ಇದಾದ್ಮೇಲೆ ಏನು ಸರ್ ನೆಕ್ಸ್ಟ್? ಮಿಲ್ಕ್. ಮಿಲ್ಕ್ ಮಿಲ್ಕ್ ಎಷ್ಟು ಹಾಕಬೇಕು? ಅದು ತುಂಬಾ ತಿಕ್ ಕೂಡ ಆಗ್ಬೋದು, ಸ್ವಲ್ಪ ತಿನ್ನಾಗಿ ಇರ್ಬೋದು. ಓಕೆ ಓಕೆ, ಸೊ ಇಷ್ಟು ಹಾಲು ಬೇಕು. ಒಂದು ನನ್ನ ಪ್ರಕಾರ ಒಂದು ಎರಡು ಕಪ್ ಜಾಸ್ತಿ ಬೇಕಂತಿದೆ ಅಲ್ವಾ? ಓಕೆ, ಹಾಕ್ಬೋದಾ? ಸೊ ಅಲ್ಲಿ ಹೇಗೆ ವರ್ಕಿಂಗ್ ಹಾರ್ಸ್ ಎಲ್ಲ ಹೇಗೆ? ಅಲ್ಲಿ ಅಂದ್ರೆ ನಮ್ಮ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. 8 o'clock ನಾವು ಆಫೀಸ್ಗೆ ಹೋಗ್ತೇವೆ. ಓಕೆ, 1 o'clock ರಿಟರ್ನ್ ಬಂದ್ರೆ ಮತ್ತೆ 3 o'clock. ಅಲ್ಲಿ ವರ್ಕ್ ಜಾಸ್ತಿ ಇದ್ರೆ ಬೇಗ ಹೋಗ್ತೇವೆ. ಓಕೆ ಓಕೆ, ಒಮ್ಮೆ ಲೇಟ್ ಆಗ್ತದೆ, ಲೇಟ್ ಆಗ್ಬೋದು ಅಲ್ವಾ? ಹಾಗೆ ಹಾಗೆ, ಒಮ್ಮೆ ಬೇಗ ಸಹ ಬರ್ತೇವೆ. ಓಕೆ, 18 ಇಯರ್ಸ್ ಆಯ್ತು. 19 ಇಯರ್ಸ್ ಆಯ್ತು. ಓಕೆ, ಸೊ 19 ಇಯರ್ಸ್ ಅಂದ್ರೆ ಫುಲ್ ಎಕ್ಸ್ಪೀರಿಯನ್ಸ್ ಅಲ್ವಾ? ತುಂಬಾನೇ ಮಾತಾಡ್ಬೋದು ಆ ಒಂದು ವಿಷಯದಲ್ಲಿ ಅಲ್ವಾ? ಬಟ್ ಇಲ್ಲಿರೋದು ನಮಗೆ ಟೈಮ್ ಅರ್ಧ ಗಂಟೆ ಮಾತ್ರ. ಓಕೆ, ಎಸ್. ಸೊ ಇದರ ಜೊತೆಗೆ ಈಗ ಶುಗರ್ ಹಾಕ್ಬೇಕಾ ಹೇಗೆ? ಸ್ವಲ್ಪ ಬೇಯ್ಬೇಕಲ್ವಾ? ಓಕೆ, ಬಾಯ್ಲ್ ಆಗಬೇಕು. ಓಕೆ, ಓಕೆ ಸರ್, ಈಗ ಶುಗರ್ ಹಾಕಬೇಕಾ? ಓಕೆ ಓಕೆ, ಗ್ರೇಟ್. ಸೊ ಈಗ ಶುಗರ್ ಎಷ್ಟು ಬೇಕಾಗುತ್ತೆ ಅದಕ್ಕೆ? ಒಂದು 6 ಸ್ಪೂನ್ ಹಾಕ್ತೇವೆ. ಡಿಪೆಂಡ್, ಕೆಲವರಿಗೆ ಜಾಸ್ತಿ ಬೇಕಾಗ್ತದೆ. ಅಲ್ವಾ? ಸೊ ಕೆಲವರಿಗೆ ಜಾಸ್ತಿ ಶುಗರ್ ಬೇಕಾಗ್ಬೋದು. ಓಕೆ ಓಕೆ ಓಕೆ, ನಾವು ಕೂಡ ಕಡಿಮೆನೆ ಶುಗರ್. ಹೌದು, ಓಕೆ. ಸೊ 6 ಸ್ಪೂನು. ಓಕೆ, ಡಿಪೆಂಡ್ಸ್ ಅವ್ರಿಗೆ ಎಷ್ಟು ಬೇಕಾಗುತ್ತೆ ಜಾಸ್ತಿ ಕೂಡ ಹಾಕ್ಬೋದು. ಅವರ ಟೇಸ್ಟ್ ಮೇಲೆ ಡಿಪೆಂಡ್. ತಿನ್ಲಿಕ್ಕೆ ಆಗ್ಲಿಲ್ಲ ಅಂತ ಮತ್ತೆ ನಮಗೆ ದೂರ ಬರ್ತಲ್ಲ. ಓಕೆ, ಎಸ್. ಅದ್ರ ಜೊತೆ ಕಾರ್ಡಮಮ್ ಪೌಡರ್ ಕೂಡ ಓಕೆ, ಹಾಕ್ಬೋದು. ಅದು ಈಗಲೇ ಹಾಕ್ಬೇಕು. ಓಕೆ, ಅದು ನಮ್ಗೆ ಸಹ ಮಾಡಿ ಹಾಕುದಂದ್ರೆ ತುಂಬಾ ಖುಷಿ. ಅದು ಕರೆಕ್ಟ್, ತುಂಬಾ ಖುಷಿ ಆಗುತ್ತೆ. ಯಾರಾದ್ರೂ ತಿನ್ನೊಂದು ಖುಷಿ ಆದ್ರೆ ನಮ್ಗೆ ಖುಷಿ ಆಗುತ್ತೆ. ಹೌದು, ಯಾರು ತಿನ್ಲಿಲ್ಲ ಅಂದ್ರೆ ಬೇಜಾರಾಗ್ತದೆ. ನೆಕ್ಸ್ಟ್ ಟೈಮ್ ಮಾಡ್ಲಿಕ್ಕೆ ಕೂಡ ಹೌದು, ಅದೊಂದು ದೊಡ್ಡ ಡೌಟ್ ಇರುತ್ತೆ ನಮಗೆ ಅಲ್ವಾ? ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ. ಓಕೆ, ಸೊ ಇದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಸರ್? ಅದು 20 ಮಿನಿಟ್ಸ್ ಫ್ರೈ ಎಲ್ಲ ಮಾಡ್ಕೋಬೇಕು. ಕರೆಕ್ಟ್ 20 ಮಿನಿಟ್ಸ್ ಬೇಕಾಗ್ಬೋದು. ಅದು ಮಿಲ್ಕ್ ತುಂಬಾ ಬಾಯ್ಲ್ ಆಗ್ಬೇಕು. ಓಕೆ, ತುಂಬಾ ಅದು ಟೇಸ್ಟ್ ಬರ್ತದೆ ತುಂಬಾ ಬಾಯ್ಲ್ ಆದ್ರೆ. ಓಕೆ, ಅಂದ್ರೆ ಫಸ್ಟಿಗೆ ನಾವು ಬಾಯ್ಲ್ ಮಾಡಬೇಕು, ಮಾಡಿ ಇಟ್ಕೋಬೇಕು. ಓಕೆ, ಫುಲ್ ಬಾಯ್ಲ್ ಬಾಯ್ಲ್ ಆಗ್ಬೇಕಾಗಿ. ಓಕೆ ಓಕೆ, ತುಂಬಾ ಹೊತ್ತಿಟ್ಬೇಕು ಸ್ಲೋ ಗ್ಯಾಸ್ ಅಲ್ಲಿ. ಒಳ್ಳೆ ಟೇಸ್ಟ್ ಬರುತ್ತೆ. ಓಕೆ, ಮೇಬಿ ಇದು ಆಗ್ತಾ ಬಂತ ಹೇಗೆ? ಸ್ವಲ್ಪ ಆಲ್ಮೋಸ್ಟ್ ರೆಡಿ. 5 ಮಿನಿಟ್ಸ್ ಬಿಡಬೇಕಾಗುತ್ತೆ ಇನ್ನು? ನೋ ಪ್ರಾಬ್ಲಮ್, ರೆಡಿ ಇದೆ. ಓಕೆ ಓಕೆ, ಸರ್ ಈಗ ಆಲ್ರೆಡಿ ರೆಡಿ ಆಗ್ತಾ ಇದೆ. ಓಕೆ, ನಾನು ಅದಕ್ಕೆ ಗ್ಯಾಸ್ ಬಂದ್ ಮಾಡಲೇಬೇಕು. ಓಕೆ, ಅಂಡ್ ಈಗ ಇದಕ್ಕೆ ಹಾಕೋಣ. ಅದಾದ್ಮೇಲೆ ನಂಗೆ ಕೊಡಿ, ನಾನು ನೋಡ್ಬೇಕು ಟೇಸ್ಟ್ ಹೇಗೆ ಇದೆ ಅಂತ ಅಲ್ವಾ? ಓಕೆ, ಎಸ್. ಓಕೆ ಸರ್, ಆಲ್ರೆಡಿ ರೆಡಿ ಅಲ್ವಾ? ಟೇಸ್ಟ್ ಮಾಡೋದೊಂದು ಬಾಕಿ ಇದೆ. ಎಸ್ ಎಸ್, ಓಕೆ. ಸೊ ಇದು ಸ್ವೀಟ್ ಐಟಮ್ ಅಲ್ವಾ? ಸೊ ನನ್ನ ಪ್ರಕಾರ ಒಂದು 20 ನಿಮಿಷ ಬೇಕು ಇದಕ್ಕೆ ಅಲ್ವಾ? 20 ನಿಮಿಷ ಬೇಕು. ಆ್ಯಂಡ್ ಇದು ಟೇಸ್ಟ್ ನಾನು ಹೀಗೆ ನೋಡಿದ್ರೆ ಗೊತ್ತಾಗುತ್ತೆ ಟೇಸ್ಟ್ ಸೂಪರ್ ಇದೆ ಅಂತ.
ಯಾಕಂದ್ರೆ ಟೇಸ್ಟ್ ಮಾಡಿ ಕಲರ್ ಒಳ್ಳೆ ಇರುತ್ತೆ ಅಲ್ವಾ? ಕಲರ್ ಒಳ್ಳೇದಿರುತ್ತೆ, ಬಟ್ ಕೆಲವೊಮ್ಮೆ ಟೇಸ್ಟ್ ಬೇರೆ ಇರ್ತದೆ. ಓಕೆ, ನೋಡೋಣ. ಸೊ ವೀಕ್ಷಕರಿಗೆ ಕೂಡ ಕೆಲವೊಮ್ಮೆ ಅದು ಸ್ವಲ್ಪ ಈಸಿ ಆಗುತ್ತೆ, ತುಂಬ ಜನ ಬ್ಯುಸಿ ಅಲ್ವಾ ಈಗ. ಓಕೆ, ನೋಡೋಣ. ಓಕೆ, ಸೂಪರ್. ವಿಜಯ್ ಅವರೇ, ತುಂಬಾ ಇಷ್ಟ ಆಯ್ತು ನನಗೆ ಇದು. ಯಾಕಂದರೆ ಶುಗರ್ ಜಾಸ್ತಿ ಆದರೂ ಕೂಡ ಒಂದು ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ನಾರ್ಮಲ್ ಶುಗರ್ ನಾರ್ಮಲ್ ಆಗಿದೆ, ಇದು ಎಷ್ಟು ಬೇಕಾದ್ರೂ ತಿನ್ಬೋದು. ಹಾಗೆ ಇಷ್ಟು ಈಗ ನಾನು ಖಾಲಿ ಮಾಡ್ತೇನೆ, ನಂಗೆ ಏನು ಗೊತ್ತಿಲ್ಲ. ಓಕೆ, ಬಟ್ ಇದು ನಂಗಂತೂ ಖುಷಿ ಆಯಿತು. ಸೊ ಡ್ರೈ ಫ್ರೂಟ್ಸ್ ಆಗಲಿ, ಸೊ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿದ್ರು ಕೂಡ ನೋ ಪ್ರಾಬ್ಲಮ್ ಅಲ್ವಾ? ಜಾಸ್ತಿ ಜಾಸ್ತಿ ಸೇಮಿಗೆ ತುಂಬಾ ಕಡಿಮೆ ಹಾಕಬೇಕು. ಸೇಮಿಗೆ ತುಂಬಾ ಕಡಿಮೆ. ಓಕೆ, ಅದು ಯಾಕೆ ದಪ್ಪ ಆಗ್ತದೆ? ಸೇಮಿಗೆ ಜಾಸ್ತಿ ದಪ್ಪ ಆಗ್ತದೆ. ಓಕೆ 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 ಓಕೆ, ದಪ್ಪ ಆದ್ರೆ ಅಂದ್ರೆ ನಿಮಗೆ ಟೇಸ್ಟ್ ಗೊತ್ತಾಗಲ್ಲ ಅಲ್ವಾ? ಬೇರೆ ಟೇಸ್ಟ್ ಬರುತ್ತೆ. ಕರೆಕ್ಟ್ ಕರೆಕ್ಟ್. ನೀವು ಹೇಳಿದಾಗನೇ ಹಾಲು ಸ್ವಲ್ಪ ಜಾಸ್ತಿ ಕುದಿಬೇಕು, ಆಗ ಟೇಸ್ಟ್ ಬರುತ್ತೆ. ಸೊ ಜಾಸ್ತಿ ಕುದಿಯುವಾಗ ಕೆಲವೊಮ್ಮೆ ಹಾಲು ಸ್ವಲ್ಪ ದಪ್ಪ ಆಗುತ್ತಲ್ವಾ, ಅದು ಆಗ್ಬಾರ್ದು. ಹೇಗೆ ದಪ್ಪ ಅಂದ್ರೆ ತುಂಬಾ ನಾವು ಹಾಕೊಳ್ಳೋ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮಾಡಬೇಕು. ಓಕೆ ಓಕೆ, ನೀರು ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಬೇಕಲ್ವಾ? ಓಕೆ, ಗ್ರೇಟ್. ಸೊ ಗ್ರೇಟ್, ನಂಗಂತೂ ಖುಷಿ ಆಯ್ತು ನೀವು ಅಲ್ಲಿಂದ ಬಂದು ಇಲ್ಲಿ ರೆಡಿ ಮಾಡಿದ್ರಿ. ಓಕೆ, ಸೊ ನೆಕ್ಸ್ಟ್ ಏನು ಸರ್? ನೆಕ್ಸ್ಟ್ ಏನು ಮಾಡ್ತಿದ್ದೀರಾ? ವಾಮ್ಸ್ ಇಲ್ಲಿ ಪ್ರಾನ್ಸ್ ಪುಲಾವ್ ಮಾಡ್ತಿದ್ದೆ. ಓಕೆ, ಪ್ರಾನ್ಸ್ ಪುಲಾವ್. ಓಕೆ, ಸೂಪರ್. ಅದು ಅಲ್ಲಿದ್ದು ಟೇಸ್ಟ್ ಹೇಗೆ? ಅದು ಅಲ್ಲಿ ನಾನು ಟೇಸ್ಟ್ ಮಾಡಿದ ಇಂಡಿಯನ್ ಸ್ವಲ್ಪ ನಾನು ಮಿಕ್ಸ್ ಮಾಡಿದೆ. ಓಕೆ ಓಕೆ, ಇಂಡಿಯನ್ ಮತ್ತೆ ಅಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಡಿಶ್ ಮಾಡ್ತಿದ್ದೀರಾ? ಓಕೆ, ಗ್ರೇಟ್. ಸೊ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತೆ ಒಂದು ಡಿಶ್ ಅನ್ನು ಶುರು ಮಾಡೋಣ. ಓಕೆ, ಎಸ್. ಸೊ ವೀಕ್ಷಕರು, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರುತ್ತೆ. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಆ್ಯಂಡ್ ಇವತ್ತು ಫಸ್ಟ್ ಒಂದು ಕಲಿಸ್ಕೊಟ್ರಿ ನಮ್ಮ ವೀಕ್ಷಕರಿಗೆ. ಆ್ಯಂಡ್ ಇವಾಗ ಏನು? ಈಗ ಇದು ವಾಮ್ಸಲ್ಲಿ ಮತ್ತೆ ಪ್ರಾನ್ಸ್ ಹಾಕಿ ಒಂದು ಪುಲಾವ್ ಮಾಡ್ತಿದ್ದೀರಾ? ಓಕೆ, ಪುಲಾವ್ ಅಂದರೆ ನಾವು ಯೂಶುವಲಿ ನಾವು ರೈಸಲ್ಲಿ ಮಾಡ್ತೀವಿ. ಇದು ಸ್ವಲ್ಪ ಚೇಂಜಸ್. ಓಕೆ, ಗ್ರೇಟ್. ಓಕೆ, ಆ್ಯಂಡ್ ಇದಕ್ಕೆ ಏನು ಬೇಕು ಸರ್? ತುಂಬ ಐಟಮ್ಸ್ ಇದೆ ಅಲ್ವಾ? ತುಂಬ ಐಟಮ್ಸ್ ಬೇಕು. ತುಂಬ ಐಟಮ್ ಬೇಕಾಗ್ತದೆ. ಓಕೆ ಓಕೆ, ಮಸಾಲ ಬೇಕಾಗ್ತದೆ. ಹಾಂ ಓಕೆ. ಇದಕ್ಕೆ ಕ್ಯಾಶ್ಯೂ ನಟ್, ಓಕೆ, ಮತ್ತೆ ಪುದೀನ, ಮತ್ತೆ ಗೀ, ಆನಿಯನ್, ಮತ್ತೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಬಟಾಣಿ, ಗ್ರೀನ್ ಪೀಸ್, ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಪ್ರಾನ್ಸ್, ಓಕೆ, ಮತ್ತೆ ವಾಮ್ಸಲ್ಲಿ. ಓಕೆ, ಮತ್ತೆ ಮಸಾಲದಲ್ಲಿ ಖಾರ ಪುಡಿ, ಚಿಲ್ಲಿ ಪೌಡರ್, ಮತ್ತೆ ಗರಂ ಮಸಾಲ, ಬಿರಿಯಾನಿ ಮಸಾಲ, ಮತ್ತೆ ಟರ್ಮರಿಕ್ ಪೌಡರ್, ಉಪ್ಪು, ಮತ್ತೆ ಒಂದು ಚಿಕನ್ ಸ್ಟಾಕ್. ಓಕೆ ಓಕೆ, ಅಷ್ಟೇ. ಎಸ್, ಮತ್ತೆ ಲಿಂಬೆ ಹಣ್ಣು, ಇದೊಂದು ಮೇನು. ಓಕೆ ಓಕೆ, ಗ್ರೇಟ್. ಆ್ಯಂಡ್ ಈಗ ಮೊದಲಿಗೆ ಏನು ಮಾಡಬೇಕು? ಈಗ ಮೊದಲಿಗೆ ನಮಗೆ ಫಸ್ಟ್ ಎಲ್ಲ ಗೀ ಹಾಕೊಂಡು ಮಸಾಲ ಫ್ರೈ ಮಾಡಬೇಕಲ್ವಾ? ಓಕೆ ಸರ್, ಈಗ ಏನು ಹಾಕಬೇಕು? ಫಸ್ಟಿಗೆ ಗೀ ಹಾಕೊಡ್ಬೇಕಲ್ವಾ? ಓಕೆ, ಸೊ ಗೀ ಹಾಕೊಳ್ಬೇಕು. ಗೀ ಎಷ್ಟು? ಒಂದು 3 ಸ್ಪೂನು. 3 ಸ್ಪೂನ್. ಓಕೆ, ಬೇಕಾಗ್ತದೆ. ಗೀ ಒಳ್ಳೇದು ನಿಜವಾಗಿ. ಗೀ ಬೇಕಾದ್ರೆ ಮತ್ತೆ ಹಾಕ್ಲಿಕ್ಕೆ ಆಗಲ್ಲ, ಹಾಕ್ಬೋದಾ? ಹೇಗೆ ಬೇಕಾದ್ರೆ ಹಾಕ್ಬೋದಲ್ಲ? ಬೇಕಾದ್ರೆ ಹಾಕಬಹುದು. ಓಕೆ, ಗೀ ಸ್ವಲ್ಪ ಇದಾದ್ಮೇಲೆ ಕ್ಯಾಶ್ಯೂ ನಟ್. ಎಸ್. ಇದು ನನ್ನ ಪ್ರಕಾರ ಬ್ರೌನ್ ಕಲರ್ ಬರ್ಬೇಕಂತ ಅಲ್ಲ? ಸ್ವಲ್ಪ ನಮ್ಗೆ ಆನಿಯನ್ ಜೊತೆ ಫ್ರೈ ಆಗ್ತದಲ್ಲ. ಓಕೆ, ಜಾಸ್ತಿ ಇದು ಬೇಡ, ಬ್ಲ್ಯಾಕ್ ಆಗ್ತದೆ. ಓಕೆ, ನಾವಿಲ್ಲಿ ಎಷ್ಟು ತಿಂಗಳು ಇಡ್ತೀರಾ ಇಂಡಿಯಾದಲ್ಲಿ? 4 to 5 months. 4 to 5 months ಇಲ್ಲಿ ಇರ್ತೀರಲ್ಲ? ಓಕೆ, ಇಲ್ಲಿದ್ದು ಅಲ್ಲಿ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಮೈಂಡ್ ಹೇಗೆ? ಬೇಸರ, ಮಕ್ಕಳನ್ನ ಬಿಟ್ಟು ಹೋಗ್ಬೇಕು. ಮಕ್ಳು ಏನು ಮಾಡ್ತಾ ಇದ್ದಾರೆ ಸರ್? ಮಕ್ಕಳು ಮೊದಲನೇ ಮಗ 5th standard. ಹೌದಾ? ಇನ್ನೊಬ್ಬ 3 ವರ್ಷ. ಓಕೆ ಓಕೆ. ಸೊ ಈಗ ಅವ್ರು ಹೇಳಲ್ವಾ ನಾನು ಕೂಡ ಆಫ್ರಿಕಾ ಬರ್ತೇನೆ ಅಂತ, ಆಚೆ ಬರ್ತೇನೆ ಬರ್ತಾರಂತ ಹೇಳ್ತಾರಾ? ಇಲ್ಲ. ಓಕೆ, ಇಲ್ಲ, ಸ್ಕೂಲಲ್ಲಿ ಉಂಟಲ್ಲ. ಹೌದು. ಆನಿಯನ್ ಹಾಕೊಳ್ಳಿ. ಓಕೆ ಓಕೆ, ಆನಿಯನ್ ಎಷ್ಟು ಬೇಕಾಗುತ್ತೆ? ಆನಿಯನ್ ಒಂದು 4. ಓಕೆ, ತುಂಬ ಸ್ಲೈಸ್ ಮಾಡಬೇಕಾಗುತ್ತೆ ಇದಕ್ಕೆ? ಫೈನ್ ಆಗಿ. ಫೈನ್ ಆಗಿ. ಫುಲ್ ಗೋಲ್ಡ್ ಬ್ರೌನ್ ಆಗಬೇಕು. ಓಕೆ,
ಬಟ್ ಅಡಿಗೆ ಮಾಡೋದು ಸ್ವಲ್ಪ ಈ ಪೇಷನ್ಸ್ ಲೆವೆಲ್ ಜಾಸ್ತಿ ಬೇಕು ತುಂಬ ಬೇಕು ಅಲ್ವಾ? ಪೇಷನ್ಸ್ ತುಂಬ ಬೇಕು, ಪೇಷನ್ಸ್ ಇಲ್ದಿರ ಆಗೋದಿಲ್ಲ. ಕರೆಕ್ಟ್. ಸಿಟ್ಟು ಬರೋದು ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಅಲ್ವಾ? ಅಲ್ಲಿ ಕೆಲವರಿಗೆ ಏನಾಗ್ತದೆ ಅಂದರೆ ಕಿಚನಲ್ಲಿ ಫಾರ್ ಎಕ್ಸಾಂಪಲ್ ಯಾರಾದರೂ ಅಡಿಗೆ ಮಾಡ್ತಾ ಇದ್ರೆ ಬೇರೆ ಯಾರು ನಿಲ್ಬಾರ್ದು, ಆ ಥರ ಇರುತ್ತೆ. ನಿಮ್ಗೆ ಆ ಥರ ಹಾಗೇನಿಲ್ಲ ಪರವಾಗಿಲ್ಲ. ಅಲ್ಲ, ಕೆಲವರಿಗೆ ಒಬ್ಬರೇ ನಾವು ಅಡಿಗೆ ಮಾಡ್ತೇವೆ, ನೀವು ಅಲ್ಲಿ ಕುತ್ಕೊಳ್ಬೇಕು, ಹಾಗೆಲ್ಲ ಹಾಗೇನಿಲ್ಲ. ಆಗ್ತದೆ, ಮಾಡ್ಕೊಂಡು ಹೋಗ್ತೇವೆ. ಓಕೆ, ಇದು ನನ್ನ ಪ್ರಕಾರ ಬ್ರೌನ್ ಸ್ವಲ್ಪ ಜಾಸ್ತಿ ಕಲರ್ ಟೈಮ್ ತಗೊಳುತ್ತಲ್ವಾ? ಓಕೆ. ಓಕೆ ಸರ್, ಈಗ ಇದು ಬ್ರೌನ್ ಈ ಕಲರ್ ತನಕ ಬರಬೇಕಲ್ವಾ? ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಎಸ್ ಎಸ್ ಎಸ್. ಇದು ಸ್ಟೆಪ್ ಬೈ ಸ್ಟೆಪ್ ಮಾಡಲೇಬೇಕಲ್ವಾ? ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಹಾಕಿದ್ರೆ ಇಲ್ಲ, ಅದು ರಾ ಸ್ವಲ್ಪ ಸ್ಮೆಲ್ ಇರ್ತಲ್ಲ, ಅದು ಸರಿ ಫ್ರೈ ಆದ್ಮೇಲೆ ಸ್ಮೆಲ್ ಹೋಗ್ತದೆ. ಓಕೆ. ಈಗ ಮಸಾಲ. ಓಕೆ, ಮಸಾಲ. ಓಕೆ, ಒಂದು ಟರ್ಮರಿಕ್ ಪೌಡರ್ ಒಂದು ಸ್ಪೂನ್. ಓಕೆ, ಒಂದು ಸ್ಪೂನ್, ಹಾಫ್ ಸ್ಪೂನ್ ಸಾಕು ಅಲ್ವಾ? ಓಕೆ. ಖಾರ ಪುಡಿ ಹಾಗೆ ಒಂದು ಸ್ಪೂನು. ಮತ್ತೆ ಗರಂ ಮಸಾಲ ಪೌಡರ್ ಒಂದು ಸ್ಪೂನ್. ಓಕೆ. ಮತ್ತೆ ಬಿರಿಯಾನಿ ಮಸಾಲ ಒಂದು ಸ್ಪೂನ್. ಓಕೆ ಓಕೆ. ಸ್ವಲ್ಪ ಸಾಲ್ಟ್ ಸ್ವಲ್ಪ ಹಾಕಿ. ಎಸ್ ಎಸ್. ಸರ್, ಬಿರಿಯಾನಿ ಮಸಾಲ ಅಂತ ಒಂದು ಸ್ವಲ್ಪ ನೆನಪಾಯ್ತು ನನಗೆ. SRR ಮಸಾಲಾಸ್ ಯೂಸ್ ಮಾಡ್ತೀರಾ ಮನೆಯಲ್ಲಿ? SRR ಮಸಾಲ ಜಾಸ್ತಿಯಾಗಿ ನಮಗೆ ಇಲ್ಲಿ ಸಿಗುದು ಅದೇ ಅದೇ ಸಿಗುದು. ನಾನು ಶಾನ್ ಅಂತ ಒಂದು ಬರ್ತದೆ, ಅದು ಸಹ ಯೂಸ್ ಮಾಡ್ತೇನೆ. ಓಕೆ ಓಕೆ. ಬಟ್ SRR ಒಳ್ಳೆ ಅಲ್ವಾ? ಜಾಸ್ತಿ ಅದೇ ಸಿಗುದು, ಒಳ್ಳೆ. ಹೌದು ಹೌದು ಹೌದು. ಬಿರಿಯಾನಿ ಮಸಾಲಾಸು ಮತ್ತೆ ಫ್ರೈ ಅದೆಲ್ಲ ಜಾಸ್ತಿ ಒಳ್ಳೆ. ಕಬಾಬು ಯೂಸ್ ಮಾಡಿ. ಇದೊಂದು ಸ್ವಲ್ಪ ಮಸಾಲ ಟೈಪ್ ತುಂಬಾ ಗ್ರೇವಿ ಅಂತಲ್ಲ, ಡ್ರೈ ಅಲ್ವಾ? ನೀರು ಹಾಕ್ಲಿಕ್ಕೆ ಯಾವುದು ಇಲ್ಲ, ಮತ್ತೆ ಓಕೆ ಓಕೆ ಓಕೆ. ಟೊಮೆಟೊ ಎಲ್ಲ ಹಾಕಿದ ಮೇಲೆ ಹಾಂ ಮಸಾಲೆ ಎಲ್ಲ ಸರಿ ಫ್ರೈ ಆಯಿತು. ಎಸ್ ಎಸ್. ಈಗ ಟೊಮೆಟೊ ಹಾಕೋಣ ಅಲ್ವಾ? ಟೊಮೆಟೊ ಒಂದು 2-3 ಎರಡು ದೊಡ್ಡದಾದ್ರೆ 2 ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಸ್, ಕೊತ್ತಂಬರಿ ಸೊಪ್ಪು ಎಷ್ಟು? ಸ್ವಲ್ಪ ಹಾಕಿ, ಸ್ವಲ್ಪ ಜಾಸ್ತಿ ಹಾಕಿ, ಸ್ವಲ್ಪ ಇಟ್ಕೊಳ್ಳಿ. ಮತ್ತೆ ಸಾಕಾ? ಎಸ್. ಓಕೆ. ಪುದೀನ ಎಲ್ಲ ಹಾಕಿ. ಪುದೀನ ಎಲ್ಲ ಹಾಕ್ಬೋದಲ್ಲ? ಓಕೆ. ಸ್ಮೆಲ್ ತುಂಬ ಚೆನ್ನಾಗಿದೆ ಈಗಲೇ ಅಲ್ವಾ? ಓಕೆ. ಸೊ ಅದಕ್ಕೆ ಈಗ ಏನು ಹಾಕಬೇಕು? ನೀರು ಹಾಕ್ಬೇಕಾ? ಚಿಕನ್ ಸ್ಟಾಕ್ ಹಾಕೊಳ್ಳಿ. ಓಕೆ ಓಕೆ. ಎಸ್ ಎಸ್ ಎಸ್. ಸೊ ಇದು ಯಾಕೆ ಸರ್ ಇದು ಬೇಕಾ? ಟೇಸ್ಟ್ ಬರುತ್ತೆ. ಟೇಸ್ಟ್ ಬರುತ್ತೆ. ಒಳ್ಳೆ ಟೇಸ್ಟ್. ಓಕೆ ಓಕೆ. ಜಾಸ್ತಿ ಮನೇಲಿ ಬೋರ್ ಆದ ಕಿಚನಲ್ಲಿ ಇರ್ತೀರಾ ಅಂತ? ಅಲ್ಲಿ ಕಿಚನ್ ಜಾಸ್ತಿ ಇರ್ತೀನಿ. ಓಕೆ. ಮನೇಲಿ ಹಾಫ್ ಡೇ ಅಲ್ವಾ ಮಾಡ್ತಾ ಇರ್ತೀನಿ. ಓಕೆ. ಸೊ ಅಲ್ಲಿ ವೀಕ್ ಡೇಸ್ ಹೇಗೆ ಅಂದ್ರೆ ಶನಿವಾರ ಭಾನುವಾರ ರಜೆನಾ? ಶನಿವಾರ ಭಾನುವಾರ ರಜೆ ಇರುತ್ತೆ, ಯೂಸ್ವಲಿ ರಜೆ, ಗವರ್ಮೆಂಟ್ ಹಾಲಿಡೇ. ಆದ್ರೆ ನಮಗೆ ಹೇಳಲಿಕ್ಕೆ ಆಗುತ್ತೆ, ಸೀಸನ್ ಅಲ್ಲಿ ವರ್ಕ್ ಇದ್ರೆ ಮಾಡ್ತೀವಿ, ಹಾಗೇನಿಲ್ಲ. ಓಕೆ. ರಜೆ ಬೇಕಿದ್ರೆ ಮಾತ್ರ ಕೊಡೋದು ಅಲ್ವಾ? ಬೇಕಂದ್ರೆ ತಾನಾಗುತ್ತೆ. ಕರೆಕ್ಟ್. ಟೊಮೆಟೊ ಚೆನ್ನಾಗಿ ಬೇಯಬೇಕು. ಓಕೆ, ಸ್ವಲ್ಪ ಬೇಯಬೇಕು. ಅಂಡ್ ಇದು ಈಗ ನಾವು ನೀರು ಹಾಕೊಳ್ಬೇಕಾ? ಇಲ್ಲ, ಇಲ್ಲ. ಓಕೆ ಓಕೆ. ಎಸ್ ಸರ್, ಈಗ ಟೊಮೆಟೊ ಆಲ್ಮೋಸ್ಟ್ ಈಗ ಬೇಯ್ತಾ ಬಂತಲ್ವಾ? ಗ್ರೀನ್ ಪೀಸ್ ಹಾಕೊಳ್ಳಿ. ಓಕೆ, ಗ್ರೀನ್ ಪೀಸ್ ಇದು ಬೇಸ್ ಅದು ಪ್ರಯೋಜನ. ಓಕೆ, ಫುಲ್ ಬೆಂದಿದೆ. ಓಕೆ, ಹಾಕ್ತೇನೆ. ಎಷ್ಟು ಬೇಕಾಗುತ್ತೆ? ಒಂದು ಕಪ್ ಸಾಕು. ಸಾಕಾಗ್ತದೆ. ಓಕೆ. ಕೆಲವರಿಗೆ ಅಂದರೆ ನಿಮ್ಮ ಇದೇ ಜಾಸ್ತಿ ಆದರೆ ಹೌದು, ಅವರಿಗೆ ಟೇಸ್ಟ್ ಬರೋದಿಲ್ಲ, ಪ್ರೌನ್ಸ್ ಜಾಸ್ತಿ ಅಲ್ವಾ? ಓಕೆ, ಈಗ ಪ್ರೌನ್ಸ್ ಸಾಕು. ಓಕೆ. ಇದು ಎಷ್ಟು ಕೂಡ ಹಾಕ್ಬೋದು?
ಡಿಪೆಂಡ್ಸ್. ಜಾಸ್ತಿ ಆಗ್ಬಾರ್ದು, ಅದು ಅದಕ್ಕಿಂತ ಜಾಸ್ತಿ ಆದ್ರೆ ಕೆಲವರಿಗೆ ಇದಂದ್ರೆ ತುಂಬಾ ಇಷ್ಟ ಅಲ್ಲ, ಎಸ್ಪೆಷಲಿ ನಂಗೆ ಇಷ್ಟ. ಹೌದು. ಹಾಗಾಗಿ So ನೀವು ಹಾಗೆ- ಎಷ್ಟು ಬೇಕಾದ್ರೂ ಹಾಕ್ಬೋದು. ಓಕೆ, ಹಾಕೊಳ್ತೇನೆ. ಬಟ್ ತುಂಬಾ ಕಾಸ್ಟ್ಲಿ ಅಲ್ಲ ಇಲ್ಲಿ? ಇಲ್ಲಿ ಕಾಸ್ಟ್ಲಿ, ಅಲ್ಲಿ ಅಲ್ಲಿ ಹೇಗೆ ಪರವಾಗಿಲ್ಲ. ಮಾರ್ಕೆಟ್ ಹೇಗೆ? ಮಾರ್ಕೆಟ್ ಅಲ್ಲಿ ಫಿಶ್ ಎಲ್ಲ ಚೀಪ್ ಸಿಗ್ತದೆ. Cheap ಆ? ಫಿಶ್ ಎಲ್ಲ ಚೀಪ್, ವೆಜಿಟೇಬಲ್ಸ್ ಎಲ್ಲ ಕಾಸ್ಟ್ಲಿ, Okay. ಫಿಶ್ ತುಂಬಾ ಚೀಪ್ ಸಿಗುತ್ತೆ. ಓಕೆ ಓಕೆ ಓಕೆ, ಒಳ್ಳೆ ಫಿಶ್ ಸಿಗುತ್ತೆ. ಒಳ್ಳೆ fish ಅಲ್ವಾ, ಫ್ರೆಶ್. ನಮ್ಮ ಫ್ರಿಜ್ ಅದೆಲ್ಲ ಏನಿಲ್ಲ. ಸರ್ ನಮಗೆ ಇದೇ ಇಷ್ಟು ಸಾಕಾಗುತ್ತಾ, ಅಂದ್ರೆ ಗ್ರೇವಿ ಟೈಪ್ ಮಾಡಿ ಈ ತರ ಅದು ಸಾಕಾಗ್ತದೆ. ಆಗ್ತದಲ್ವಾ? ಸಾಕಾಗ್ತದೆ. ಓಕೆ. ಯಾಕೆ ಊಟಕ್ಕೆ ಬೇಕಾದ್ರೆ ಊಟಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಇಲ್ಲಿ ತನಕ ಹಾಫ್ ಅಲ್ಲಿ ನಿಲ್ಸ್ಬಹುದು ಹೌದು. ಅಲ್ವಾ? ಅದಕ್ಕೊಂದು ಹೆಸರು ಇಡ್ಬೋದು ನಾವು, ಏನಾದ್ರು ಬೇರೆ ಒಂದು ಹೆಸರು ಇಡ್ಬೋದು. ಈಗ ಸ್ವಲ್ಪ ನೀರು ಹಾಕಿ. ಓಕೆ, ನೀರು ತುಂಬಾ ಬೇಡವಾ? ಬೇಡ. ಅದೀಗ 1 ಕಪ್ ನಾನು ಮಾಂಸದ ತಗೊಂಡ್ರೆ ಅದಕ್ಕೆ ಒಂದು 1 ಕ್ವಾರ್ಟರ್ ಕಪ್. ಓಕೆ ಓಕೆ ಓಕೆ. ಹಾಗಾದ್ರೆ ಇದ್ರಲ್ಲಿ ಹಾಕ್ತೇನೆ, ನೀವು ಹೇಳಿ ಎಷ್ಟು ಹಾಕಿ. ಹಾಕ್ಬೇಕಾ? ಹಾಕಿ, ಅದು ಸರಿ ಬೇಯಬೇಕು. ಓಕೆ, ಸಾಕಾ ಸರ್? ಎಸ್. ಇದು ಸ್ವಲ್ಪ ಬೇಯ್ತಾ ಇರಬೇಕು. ಅದಕ್ಕೆ ಒಂದು ಲಿಂಬು ಹಾಕೋಬೇಕು. ಓಕೆ, ಲಿಂಬು ಹಾಕ್ಬೇಕಲ್ವಾ? ಓಕೆ, ಎಷ್ಟು? ಒಂದು ಪೀಸ್ ಸಾಕಾ? ಅದು ಫುಲ್? ಇಲ್ಲ, ಫುಲ್ ಹಾಕುವ. ಓಕೆ. ಓಕೆ ಸರ್, ಈಗ ಇದು ಆಲ್ಮೋಸ್ಟ್ ಬೇಯ್ತಾ ಬಂತು. ಓಕೆ, ಇದು ನಾವು ಫಸ್ಟ್ ಫ್ರೈ ಮಾಡಬೇಕು. ಫ್ರೈ ಮಾಡ್ಕೊಂಡಿದ್ದೇವೆ. ಸೊ ಇದು ಬ್ರೌನ್ ಕಲರ್ ಬಂದಿದೆ, ಹಾಕೊಳ್ತೇನೆ. ಸೊ ಇದು ಬೇಯ್ತಾ ಇರಬೇಕಾ? ಎಷ್ಟು ಮಿನಿಟ್ಸ್ ಬೇಕಾಗುತ್ತೆ? 10 ಮಿನಿಟ್ಸ್. ಓಕೆ, ಸ್ವಲ್ಪ ಸ್ಲೋ ಇಟ್ಕೊಳ್ಳಿ. ಓಕೆ ಓಕೆ ಓಕೆ. ಸರ್ ಆಲ್ರೆಡಿ ರೆಡಿ ಅಲ್ವಾ? ಓಕೆ, ಸೂಪರ್. ನನಗೆ ಟೇಸ್ಟ್ ಮಾಡಬೇಕು ಈಗ. ಓಕೆ, ನನಗೆ ಆಗದಿಂದ ಭಾರಿ ವೇಟ್ ಮಾಡ್ತಿದ್ದೆ ಯಾವಾಗ ಟೇಸ್ಟ್ ಮಾಡೋದು ಅಂತ. ಹೌದು. ಓಕೆ, ಸೊ ಗ್ರೇಟ್. ಆ್ಯಂಡ್ ಇದಕ್ಕೆ ನನ್ನ ಪ್ರಕಾರ ಒಂದು ಸ್ವಲ್ಪ ಟೈಮ್ ಬೇಕಾಗ್ತದೆ ಅಲ್ವಾ? ಅದಕ್ಕೆ ಮಸಾಲ ಅದು ಇದು ಅಂತ ಸ್ವಲ್ಪ ಟೈಮ್ ಬೇಕಾಗ್ತದೆ. ಸೊ ಇದು ನನ್ನ ಪ್ರಕಾರ ನಿಮಗೆ ಒಂದು ಯಾವಾಗ ಒಳ್ಳೇದಾಗ್ತದೆ? ಇದು ಸಂಜೆ ಹೊತ್ತಾ? ಆಫ್ಟರ್ನೂನ್ ಲಂಚ್ ಒಳ್ಳೇದಾಗ್ತದೆ. ಓಕೆ, ಈವ್ನಿಂಗ್ ಕೂಡ ತಿನ್ಬೋದು. ಓಕೆ, ಸೂಪರ್. ತಿನ್ಬೇಕು, ಅದು ಕರೆಕ್ಟ್. ಬಿಸಿ ಇರುವಾಗನೇ ತಿನ್ಬೇಕು. ಓಕೆ, ಸೊ ನಾನೀಗ ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗೆ ಇದೆ ಅಂತ. ಓಕೆ, ಗ್ರೇಟ್. ಓಕೆ, ಸೂಪರ್. ನೀವು ಮತ್ತೆ ಅಲ್ಲಿ ಮಾಡಿದ್ರು ಕೂಡ ಆಫ್ರಿಕಾ, ನೀವು ಏನು ಇಲ್ಲಿದ್ದೀರಾ, ತುಂಬ ಡಿಮಾಂಡ್ಸ್ ಇದೆಯಾ ಅಂತ ನೀವು ಮಾಡಿ? ಬರ್ತದೆ, ನಾನು ಪಾರ್ಟೀಸ್ ಅಲ್ಲಿ ಇದ್ರೆ ತುಂಬಾ ಜನ. ಇದು 100% ಇದು ಅಷ್ಟು ಟೇಸ್ಟ್ ಆಗಿದೆ. ನನಗೆ ಭಾರಿ ಖುಷಿ ಆಯ್ತು ಇದು. ಯಾಕಂದ್ರೆ ಟೇಸ್ಟು ಈಗ ವೀಕ್ಷಕರು ಕೂಡ ಭಾರಿ ಯೋಚನೆ ಮಾಡ್ತಿರು ಹೇಗಿರ್ಬೋದು ಟೇಸ್ಟ್ ಅಂತ. ನನ್ನ ಮುಖದ ಎಕ್ಸ್ಪ್ರೆಷನ್ ನೋಡುವಾಗ ಗೊತ್ತಾಗುತ್ತೆ ನಿಮಗೆ. ತುಂಬಾ ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ 2 ಡಿಶ್ ನೀವು ಕಲಿಸ್ಕೊಟ್ರಿ ನಮ್ಮ ವೀಕ್ಷಕರಿಗೆ. ಸೊ ಸೂಪರ್. ಇದು ಹೀಗೆ ನೀವು ಬರ್ತೀರಲ್ವಾ, ಒಂದು 5 months ಇಲ್ಲಿ ಇರ್ತೀರಲ್ಲ, ಒಂದು 2-3 ಎಪಿಸೋಡ್ ಮಾಡಿ ಹೋಗಿ. ಓಕೆ, ಯಾಕಂದ್ರೆ ನಿಮ್ಮ ಒಂದು ರುಚಿ ಒಳ್ಳೆದಿದೆ, ನಂಗೆ ಅದು ಖುಷಿ ಆಯಿತು. ಆ್ಯಂಡ್ ಹೀಗೆ ನಿಮ್ಮ ಲೈಫ್ ಕೂಡ ಹೀಗೆ ಸೂಪರ್ ಆಗಿರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಲ್ವಾ? ಓಕೆ ಓಕೆ. ಆ್ಯಂಡ್ ಏನು ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಮ ಕಾರ್ಯಕ್ರಮಕ್ಕೆ? ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ? ಎಸ್ ಎಸ್ ಎಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ ನೀವು ಬರಬೇಕು. ಓಕೆ, ಥ್ಯಾಂಕ್ ಯು. ಎಸ್. ಸೊ ವೀಕ್ಷಕರೇ,
ವಿಜಯ್ ಸರ್ ಅವರು 2 ಡಿಶ್ ನಮ್ಮ ವೀಕ್ಷಕರಿಗೋಸ್ಕರ ಕಲಿಸಾಯಿತು. ಆ್ಯಂಡ್ ಸೆಕೆಂಡ್ ಡಿಶ್ ಅಂತೂ ಸೂಪರ್ ಆಗಿತ್ತು. ಆ್ಯಂಡ್ ಫಸ್ಟ್ ಇದು ಸ್ವೀಟ್ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ, ಕೆಲವರಿಗೆ ತುಂಬ ಅಂದರೆ ಶುಗರ್ ಜಾಸ್ತಿ ಇದ್ದರೆ ಇಷ್ಟಪಡೋರು. ಓಕೆ, ನನಗಂತೂ 2 ಡಿಶ್ ಕೂಡ ಇಷ್ಟ ಆಗಿದೆ. ಸೊ ಅವರಂತೂ ಪ್ರಾಮಿಸ್ ಮಾಡಿದ್ದಾರೆ ನೆಕ್ಸ್ಟ್ ಎಪಿಸೋಡ್ ಅಂತೂ 100% ಬರ್ತಾರಂತ. ಸೊ ಇದೇ ರೀತಿಯಾಗಿ ಪ್ರತಿ ನೋಡ್ಕೊಂಡು ಬಂದೇ ಬರ್ತೀವಿ. ಸೊ 2 ಗಂಟೆಗೆ. ಸೊ ಇನ್ನು ಬರೋದು ನೆಕ್ಸ್ಟ್ ಎಪಿಸೋಡ್. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.